ಸೊ ನೀವು ನೋಡ್ಬೋದು ಹೋಟೆಲ್ ಹೇಗಿದೆ ಅಂತ. ಅಂದರೆ ಹೋಟೆಲ್ ಅಂದರೆ ಒಂದು ವಿಲ್ಲಾ ಕೊಟ್ಟಿದ್ದಾರೆ. ಇದು ನೈಟಲ್ಲಿ ನಾವು ತೆಗೆದ ವಿಡಿಯೋ. ಇದು ನಮ್ಮದು ಬಾಲ್ಕನಿಯಿಂದ ವ್ಯೂ ನೋಡ್ತಿರ್ಬೋದು. ಡೈರೆಕ್ಟ್ ನಾವು ಬೋಟ್ ರೈಡಿಗೆ ಬಂದ್ವಿ. ಅದರಲ್ಲಿ ನಮಗೆ ಅಂದರೆ ನೋಡ್ತಿರ್ಬೋದು ನೀವು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಉಂಟು. ತಂದು ಅವರು ಬಿಡ್ತಾರೆ. ನಂತರ ನಮ್ಮದು ಅಲ್ಲಿಗೆ ಚೆಕ್ಔಟ್ ಆಗಿ ನಾವು ನೆಕ್ಸ್ಟ್ ನಮ್ಮ ಪಯಣ ಅಲಪ್ಪೆಯಿಂದ ಕೊಚ್ಚಿನಿಗೆ. ಸೊ ನಮ್ಮದು ಪ್ಲ್ಯಾನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಕೇರಳ ಪಯಣದ ಚಿಕ್ಕ ವಿಡಿಯೋ. ಸೊ ಇದು ಬಂದು ನಮ್ಮದು ಮುನ್ನಾರಲ್ಲಿ ಹೋಟೆಲ್, ಮೌಂಟೇನ್ ಕ್ಲಬ್ ಅಂತ. ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು ಹೋಟೆಲ್ ಅಂತೂ. ಹೆಂಗಂದರೆ ತುಂಬ ಇಷ್ಟ ಆಯಿತು. ಒಂದು ವಿಲ್ಲಾ ಥರ, ಫುಲ್ ಸ್ನೋ ಎಲ್ಲ ಬೀಳ್ತದೆ. ಸೊ ನೀವು ನೋಡ್ಬೋದು ಹೋಟೆಲ್ ಹೇಗಿದೆ ಅಂತ. ಅಂದರೆ ಹೋಟೆಲ್ ಅಂದರೆ ಒಂದು ವಿಲ್ಲಾ ಕೊಟ್ಟಿದ್ದಾರೆ ನಮಗೆ, ಅದರಲ್ಲಿ ಕೂತ್ಕೊಳ್ಳಿ ಅಂತ. ಸೊ ಇಲ್ಲಿದು ಬ್ರೇಕ್ಫಾಸ್ಟ್ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ಅದರದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಅವಾಗ. ಬೇರೆ ಅಂದರೆ ನಮಗೆ ಏನು ಬೇಕು ಅನ್ಲಿಮಿಟೆಡ್, ಏನು ಬೇಕಾದರೂ ತಿನ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಇರಲಿಲ್ಲ, ರಾತ್ರಿ ಡಿನ್ನರ್ ಇತ್ತು. ಮಧ್ಯಾಹ್ನ ಔಟ್ಸೈಡ್ ಎಲ್ಲಿಯಾದರೂ ಲಂಚ್ ಮಾಡಬೇಕಿತ್ತು. ಸೊ ನೀವು ನೋಡ್ಬೋದು ಹೇಗಿದೆ ಬೆಡ್ ಆ್ಯಂಡ್ ಎಲ್ಲ ರೂಮ್ಸ್ ಎಲ್ಲ ಹೇಗಿದೆ ಅಂತ. ಪ್ಲೇಸ್ ಅಂತೂ ತುಂಬ ಅಂದರೆ ನನಗೆ ತುಂಬ ಇಷ್ಟ ಆದದ್ದು ಕೇರಳದಲ್ಲಿ ಮುನ್ನಾರ್ ಪ್ಲೇಸ್. ತುಂಬ ಇಷ್ಟ ಆಯಿತು. ಈ ಹೋಟೆಲ್ ಅಂತಂದರೆ ಹೇಳೋದೇ ಬೇಡ, ಅಷ್ಟು ಇಷ್ಟ ಆಗಿದೆ ನಮಗೆ. ಇದು ನೈಟಲ್ಲಿ ನಾವು ತೆಗೆದ ವಿಡಿಯೋ. ತುಂಬ ಅಂದರೆ ತುಂಬ ಚಳಿ ಇತ್ತು, ಮಳೆ ಸಹ ಬಂದಿತ್ತು ಸ್ವಲ್ಪ. ನಾವು ಹೋದ ಟೈಮಲ್ಲಿ ಮಳೆ ಇರಲಿಲ್ಲ, ಮತ್ತು ಸಂಜೆ ಹೊತ್ತಿಗೆ ಮಳೆ ಬಂದಿತ್ತು, ಫುಲ್ ಮಳೆ ಬಂದಿತ್ತು ಸ್ವಲ್ಪ. ಇದು ನೈಟ್ ವಾಕ್. ಪ್ಲೇಸ್ ಅಂತೂ ತುಂಬ ಒಳ್ಳೆಯದಿತ್ತು. ಅದು ನೀವು ನೋಡ್ತಿರ್ಬೋದು, ಅಲ್ಲಿ ವಿಲ್ಲಾ ಥರ ಕಾಣ್ತಾ ಉಂಟಲ್ಲ, ಅದರ ಒಬ್ಬೊಬ್ಬರಿಗೆ ಸಪ್ರೇಟ್ ಕೊಟ್ಟಿರ್ತಾರೆ ಅವರು ಈ ಥರ. ಇದು ನಮಗೆ ಕೊಟ್ಟಂಥ ವಿಲ್ಲಾ. ನಮ್ಮದರಲ್ಲಿ 2 ಬೆಡ್ರೂಮ್, ಇದೊಂದು ಕೆಳಗಡೆ ಒಂದು ಮೇಲ್ಗಡೆ, ಬೇರೆ ಬೇರೆ ಒಂದೊಂದು ಇರ್ತದೆ ಅಂತೀನಿ. ಸೊ ನಮಗೆ 2 ಕೊಟ್ಟಿದ್ರು. ಇದು ನಮ್ಮದು ಬಾಲ್ಕನಿಯಿಂದ ವ್ಯೂ ನೋಡ್ತಿರ್ಬೋದು.
ಆ ಥರ ಕೊಟ್ಟಿರ್ತಾರೆ ವಿಲ್ಲ. ನೀವು ಮುನ್ನಾರಿಗೆ ಹೋದರೆ ಈ ಹೋಟೆಲಿಗಂತೂ ನೀವು ಹೋಗಲೇಬೇಕು, ಅಷ್ಟು ಚಂದ ಹೋಟೆಲ್. ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆ ಈ ಹೋಟೆಲನ್ನು. ನೆಕ್ಸ್ಟ್ ಮುನ್ನಾರಿಂದ ನಾವು ತೆಕ್ಕಡಿಗೆ ಪಯಣ ಮಾಡಿದ್ವಿ. ಡೈರೆಕ್ಟ್ ನಾವು ಬೋಟ್ ರೈಡಿಗೆ ಬಂದ್ವಿ. ಅದರಲ್ಲಿ ನಮಗೆ ಅಂದರೆ ಇತ್ತದರಲ್ಲಿ ಎಲಿಫೆಂಟ್ ಎಲ್ಲ ಕಾಣ್ತದೆ, ಸಿಂಹ ಎಲ್ಲ ಕಾಣ್ತದೆ ಅಂತ. ಆದರೆ ಏನು ಎಕ್ಸ್ಪೆಕ್ಟ್ ಮಾಡಿದೆ ಎಂತ ಸಹ ಇರಲಿಲ್ಲ. ಇದು ತೆಕ್ಕಡಿಯಲ್ಲಿ ಆನೆದು ಸವಾರಿ ನಮ್ಮದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಒಳ್ಳೆಯದಾಗಿತ್ತು. ಒಂದು ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಿದ್ವಿ. ನೋಡ್ತಿರ್ಬೋದು ನೀವು. ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇದು ನಮ್ಮದು ಸೆಕೆಂಡ್ ತೆಕ್ಕಾಡಿಯಲ್ಲಿ ಸ್ಟೇ ಇದ್ದದ್ದು ಗ್ರೀನ್ ಫಾರೆಸ್ಟ್ ಅಂತ. ಇದು ಸಹ ಹೋಟೆಲ್ ತುಂಬ ಒಳ್ಳೆಯದಿತ್ತು. ಇಲ್ಲಿದ್ದು ಫುಡ್ಡು ಅನ್ಲಿಮಿಟೆಡ್. ಇಲ್ಲಿ ಮಾತ್ರ ಬ್ರೇಕ್ಫಾಸ್ಟ್ ಮಾತ್ರ ಇದ್ದದ್ದು, ನಮಗೆ ಡಿನ್ನರ್ ಮತ್ತು ಲಂಚ್ ಇರಲಿಲ್ಲ. ಯಾಕಂದರೆ ನಮ್ಮದು ಬ್ರೇಕ್ಫಾಸ್ಟ್ ಆಗಿ ನಮ್ಮದು ನೆಕ್ಸ್ಟ್ ಇದ್ದದ್ದು ಇಲ್ಲಿಗೆ ನಮಗೆ ಅಲಪ್ಪಿಗೆ ಪಯಣ ಇದ್ದದ್ದು. ಸೊ ಇಲ್ಲಿದ್ದು ಸಹ ಹೋಟೆಲ್ ವಿಲ್ಲ ಥರನೇ ಒಂದು, ತುಂಬ ಒಳ್ಳೆಯದಾಗಿತ್ತು ಇದು ಸಹ ಹೋಟೆಲ್. ನೋಡ್ತಿರ್ಬೋದು ನೀವು ಹೇಗಿದೆ ಅಂತ. ವ್ಯೂ ಎಲ್ಲ ತುಂಬ ಒಳ್ಳೆಯದಿತ್ತು ಇಲ್ಲಿದ್ದು ಸಹ. ನನಗಂತೂ ಇಲ್ಲಿದ್ದು ಸಹ ಹೋಟೆಲ್ ತುಂಬ ಇಷ್ಟ ಆಯಿತು. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಉಂಟು. ಎಲ್ಲಿ ಸಹ ನಮಗೆ ಪ್ರಾಬ್ಲಮ್ ಬೀಳಲಿಲ್ಲ. 3 ಹೋಟೆಲ್ ಸಹ ಒಳ್ಳೆಯದಾಗಿತ್ತು, ತೆಕ್ಕಾಡಿ, ಅಲಪ್ಪೆ ಮತ್ತು ನಮ್ಮದು ಮುನ್ನಾರ್. ಸೊ ನಮಗೆ ತೆಕ್ಕಾಡಿಯಲ್ಲಿ ಅಂತ ಹೇಳಿದರೆ ಸ್ವಲ್ಪ ಹಾಟ್ ವಾಟರ್ದು ಪ್ರಾಬ್ಲಮ್ ಇತ್ತು. ಅಲ್ಲಿ ಸ್ವಲ್ಪ ಹಾಟ್ ವಾಟರ್ ಅಂದರೆ ಸ್ವಲ್ಪ ಮಾತ್ರ ಬರೋದು ಅಂತ ಹೇಳಿದರು. ಸೊ ನನಗೆ ಚಳಿ ಇದ್ದರಿಂದ ಪ್ರಾಬ್ಲಮ್ ಇತ್ತು. ಮತ್ತಂತ ಹೇಳಿದರೆ ನನಗೆ ಗೊತ್ತಿರಲಿಲ್ಲ ಬಾಲ್ಕನಿಯಲ್ಲಿ ಒಳಗಡೆಯಿಂದ ಮಾತ್ರ ಓಪನ್ ಮಾಡಲಿಕ್ಕಾಗೋದು ಡೋರು, ಹೊರಗಡೆಯಿಂದ ಹಾಕಿದರೆ ಲಾಕ್ ಆಗ್ತದಂತ. ಈ ವರ್ಷ ಕೂತ್ಕೊಂಡಿದ್ರು ಹೊರಗಡೆಯಿಂದ, ನಾನು ಸಹ ಕೂತ್ಕೊಂಡಿದ್ದೆ ಹೊರಗಡೆ ಬಾಲ್ಕನಿಯಲ್ಲಿ. ಸೊ ಅದು ಏನಂತ ಹೇಳಿದರೆ, ನಾನು ಬಾಲ್ಕನಿದು ಡೋರ್ ಓಪನ್ ಇತ್ತಲ್ಲ, ಸೊ ಅದಕ್ಕೆ ನಾನು ಹಾಕಿಬಿಟ್ಟೆ. ಸೊ ಅಲ್ಲಿ ಪ್ರಾಬ್ಲಮ್ ಬಿದ್ದು ಮತ್ತು ಅಲ್ಲಿದೆಲ್ಲ ವೆಯ್ಟರ್ ಬಂದೆಲ್ಲ ಓಪನ್ ಮಾಡಿದರು. ನೆಕ್ಸ್ಟ್ ನಮ್ಮ ಪಯಣ ತೆಕ್ಕಡಿಯಿಂದ ಅಲಪ್ಪೆಗೆ. ಒಂದು ಬೋಟ್ ಹೌಸ್ ಕೊಟ್ಟಿದ್ದರು ನಮಗಂತ. ಇದರಲ್ಲಿ ಒಂದು ಬೆಡ್ರೂಮು, ಕಿಚನ್ ಮತ್ತು ಹೊರಗಡೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಇತ್ತು. ನೀವು ನೋಡ್ತಿರ್ಬೋದು ಈ ಥರ ಸೋಫಾ ಎಲ್ಲ ಇತ್ತು, ತುಂಬ ಒಳ್ಳೆಯದಿತ್ತು ಇದು ಸಹ. ನಮಗೆ ಇಲ್ಲಿದ್ದು ಸಹ ಫುಡ್ ತುಂಬ ಇಷ್ಟ ಆಯಿತು. ಲಂಚ್, ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಮತ್ತು ಸಾಯಂಕಾಲದ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ದರು. ಅಲ್ಲೇ ಕಿಚನಲ್ಲಿ ಮಾಡಿ ಫ್ರೆಶ್ ಆಗಿ ಕೊಟ್ಟಿದ್ದರು. ಇಲ್ಲಿದು ಅಂತ ಹೇಳಿದರೆ ಒಂದು ನಮಗೆ ನಾವು ಬರುವಾಗಲೇ 12:45 ಏನಾಗಿತ್ತು ಮಧ್ಯಾಹ್ನ. ನಮ್ಮದು ಅಂತ ಹೇಳಿದರೆ ಮತ್ತೆ ಬೋಟು ಸ್ಟಾರ್ಟ್ ಆಯಿತು. ನಮ್ಮದು ಕರ್ಕೊಂಡು ಹೋದರು ನಮ್ಮನ್ನು. ಒಂದು ರೌಂಡ್ ಹೊಡಿತಾರೆ, ಫುಲ್ಲು ತೋರಿಸ್ತಾರೆ ನಮ್ಮದು ಹೇಗಿದೆ ಅಲ್ಲಿದು ಜೀವನ ಎಲ್ಲ ತೋರಿಸ್ತಾರೆ. ನಂತರ ನಮಗೆ ಸಾಯಂಕಾಲ 6 ಗಂಟೆಗೆ ಒಂದು ಕಡೆ ನಿಲ್ಲಿಸ್ತಾರೆ. ಅಲ್ಲಿ ರಾತ್ರಿ ಸ್ಟೇ ಇರಲಿಕ್ಕೆ, ಅಂದರೆ ಬೋಟಲ್ಲೇ ಸ್ಟೇ. ಒಂದು ಕಡೆ ನಿಲ್ಲಿಸಿ ಅಲ್ಲಿ ಎಲ್ಲ ರಾತ್ರಿದೆಲ್ಲ ಊಟ ಎಲ್ಲ ತಯಾರು ಮಾಡ್ತಾರೆ. ಅಲ್ಲಿಯೇ ನಮಗೆ ಸ್ಟೇ ಇರಲಿಕ್ಕೆ ಎಲ್ಲ ಬೋಟೆಲ್ಲ ಬಂದು ಸೈಡಲ್ಲಿ ನಿಲ್ತದೆ. ನಂತರ ಇಲ್ಲಿ ಟಿ ವಿದು ವ್ಯವಸ್ಥೆ ಇತ್ತು ಮತ್ತು ಸೌಂಡ್ ಬಾಕ್ಸ್, ನಮಗೆ ಯಾವುದು ಸಾಂಗ್ ಇಟ್ಟು ಸಹ ಕೂತ್ಕೋಬೋದು. ಆ ಥರ ವ್ಯವಸ್ಥೆ ತುಂಬ ಒಳ್ಳೆಯದಿತ್ತು ಇದು ಸಹ ಬೋಟ್ ಹೌಸ್. ನೆಕ್ಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ನಮ್ಮನ್ನು 8 o'clock ಬೆಳಗ್ಗೆ ಪುನಃ ವಾಪಸ್ ಕರ್ಕೊಂಡು ಬರ್ತಾರೆ. ನಾವು ನಮ್ಮನ್ನು ಎಲ್ಲಿ ಪಿಕಪ್ ಮಾಡಿದ್ದಾರೆ ನೋಡಿ, ಅಲ್ಲಿಗೆ ತಂದು ಅವರು ಬಿಡ್ತಾರೆ. ನಂತರ ನಮ್ಮದು ಅಲ್ಲಿಗೆ ಚೆಕ್ಔಟ್ ಆಗಿ ನಾವು ಹೋಗಬೇಕು.
ಮಲಪೆಯಿಂದ ಕೊಚ್ಚಿನಿಗೆ. ಸೊ ನಮ್ಮದು ಪ್ಲ್ಯಾನ್ ಇದ್ದದ್ದು ಅಲ್ಲಿ ಕೊಚ್ಚಿಯಲ್ಲಿ ಸೈಟ್ ಸೀಯಿಂಗ್ ಮಾಡಿ ನಮ್ಮನ್ನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋದಂತ. ಆದರೆ ನಾವು ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಅಂದರೆ ಕೊಚ್ಚಿನ ಸೈಟ್ ಸೀಯಿಂಗ್ ಅಂತೇಳಿದರೆ ಒಂದು ಹಾಫ್ ದಿನ ಹೋಗ್ತದೆ ಅಷ್ಟೆಲ್ಲ. ಸೊ ಅದಕ್ಕೋಸ್ಕರ ನಮ್ಮದು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಯಾಕಂದರೆ ನಮ್ಮದು ರಾತ್ರಿ 11:15 ಟ್ರೈನ್ ಇದ್ದದ್ದು. ಸೊ ಅದಕ್ಕೋಸ್ಕರ ನಮ್ಮದು ಪ್ಲ್ಯಾನ್ ಚೇಂಜ್ ಮಾಡಿ ನಾವು ವಂಡರ್ಲಾ, ಕೊಚ್ಚಿಯಲ್ಲಿ ವಂಡರ್ಲಾ ಅಂತ ಉಂಟು, ಅಲ್ಲಿಗೆ ಬಂದ್ವಿ. ನಾನು ಫಸ್ಟ್ ಟೈಮ್ ವಂಡರ್ಲಕ್ಕೆ ಅಂದರೆ ನೀರಲ್ಲೆಲ್ಲ ಆಟ ಆಡಲಿಕ್ಕೆಲ್ಲ ಹೋಗೋದು ಫಸ್ಟ್ ಟೈಮ್. ಸೊ ಆ ಪ್ಲ್ಯಾನನ್ನು ಮಾಡಿದ್ವಿ. ಸೊ ನನಗಂತೂ ತುಂಬ ಖುಷಿ ಆಯಿತು ನೀರಲ್ಲೆಲ್ಲ ಆಟ ಆಡಿ. ನಮ್ಮದು ಈ ಪ್ಲ್ಯಾನ್ ನಮಗೆ ಅರೇಂಜ್ ಮಾಡಿ ಕೊಟ್ಟದಂತ ಹೇಳಿದರೆ ನಮ್ಮದು ಅಮರ್ ವಿಶ್ವಾಸ್ ಹಾಲಿಡೇಸ್ ಆ್ಯಂಡ್ ರೆಸಾರ್ಟ್ಸ್ ಉಡುಪಿ ಟ್ರಾವೆಲ್ ಏಜೆಂಟ್ನವರು. ತುಂಬ ಅಂದರೆ ತುಂಬ ಒಳ್ಳೆ ಹೋಟೆಲ್ಸ್ ಆ್ಯಂಡ್ ಪ್ಲೇಸಸ್ ಎಲ್ಲ ತುಂಬ ಒಳ್ಳೆಯದು ನಮಗೆ ಚಾಯ್ಸ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿದಂತ ಹೇಳಿದರೆ ನಿಮಗೆ ಕಸ್ಟಮೈಸ್ ಟೂರು ಆ್ಯಂಡ್ ಗ್ರೂಪ್ ಟೂರ್ ಎಲ್ಲ ಮಾಡ್ಬೋದು. ನಿಮಗೆ ಎಲ್ಲಿ ಬೇಕಾದರೂ ಸಹ ನಿಮಗೆ ಮಾಡಿಕೊಡ್ತಾರೆ ಅವರು. ನಿಮಗೆ ಹೇಗೆ ಬೇಕು ಹಾಗೇ ಮಾಡಿಕೊಡ್ತಾರೆ ಕಸ್ಟಮೈಸ್ ಟೂರು. ಬೇಕಾದರೆ ನಿಮಗೆ ಗ್ರೂಪ್ ಟೂರ್ ಹೋಗಬೇಕಿದ್ರೆ ಅವ್ರದ್ದೊಂದು ಗ್ರೂಪ್ ಇರ್ತದೆ, ಅಲ್ಲಿ ನಿಮಗೆ ಜಾಯಿನ್ ಆಗ್ಬೋದು. ಪರ್ ಹೆಡ್ ಇಷ್ಟು ಅಂತ ಇರ್ತದೆ. ಸೊ ಅಲ್ಲಿ ನಿಮಗೆ ಜಾಯಿನ್ ಆಗ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು ಟೂರ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಇಲ್ಲಿದು ಬಾಸ್ ಅಂತ ಹೇಳಿದರೆ KBN ಭಟ್, ಕೆ ಬದ್ರಿನಾಥ್ ಭಟ್ ಅಂತ. ಇಲ್ಲಿದು ಟ್ರಾವೆಲ್ ಏಜೆಂಟ್ ಅವರದ್ದು ನಂಬರ್ ಮತ್ತು ಅಡ್ರೆಸ್ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೇವೆ. ನಿಮಗೆ ಬೇಕಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಒಳ್ಳೆಯ ಟೂರ್ ಎಲ್ಲ ಮಾಡಿಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್, ಹೋಟೆಲ್ಸ್ ಎಲ್ಲ ಅರೇಂಜ್ ಮಾಡಿಕೊಡ್ತಾರೆ. ನಮಗೆ ಬೆಳಗ್ಗೆ ಟ್ರೈನಿಂದ ಇಳಿದ ತಕ್ಷಣವೇ ನಮಗೆ ಕಾರೆಲ್ಲ ರೆಡಿ ಇತ್ತು. ಇಲ್ಲಿ ಸಹ ವೆಯ್ಟ್ ಎಲ್ಲ ಮಾಡಲಿಕ್ಕಿರಲಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಒಳ್ಳೆಯದಿತ್ತು. ಡ್ರೈವರ್ ಸಹ ತುಂಬ ಒಳ್ಳೆಯದಿತ್ತು ನಮಗೆ.